ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮುಂದಿನ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಲಿದ್ದಾರೆ ಎಂದು ದಕ್ಷಿಣ ಭಾರತದ ಅತಿ ದೊಡ್ಡ ಜೈನ ಮಂದಿರ ದೇವನಹಳ್ಳಿಯ ಸಿದ್ಧಾಚಲ ಸ್ಥೂಲಭದ್ರಧಾಮದ ಜೈನಾಚಾರ್ಯ ಶ್ರೀ ಚಂದ್ರಯೇಶ ಸುರೀಶ್ವರ್ಜಿ ಮಹಾರಾಜ್ ಭವಿಷ್ಯವನ್ನ ನುಡಿದಿದ್ದಾರೆ. ದೇವನಹಳ್ಳಿಯ ಸಿದ್ಧಾಚಲ ಸ್ಥೂಲಭದ್ರಧಾಮದ ಆವರಣದಲ್ಲಿ ಶ್ರೀ ಸ್ಥೂಲಭದ್ರ ಸುರೀಶ್ವರ್ಜಿ ಮಹಾರಾಜ್ ಸಾಹಬ್ ಅವರು 19ನೇ ಪುಣ್ಯತಿಥಿ ಹಾಗೂ ಚಂದ್ರ ಹಿಲ್ಸ್ ಅಂತಾರಾಷ್ಟ್ರೀಯ ಜೈನ ಶಾಲೆ ನಿರ್ಮಾಣ ಯೋಜನೆ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯಪಾಲರಿಗೆ ಆಶೀರ್ವಚನ ನೀಡಿದ ಸ್ವಾಮೀಜಿ, ನಿಮಗೆ ಮುಂದಿನ ರಾಷ್ಟ್ರಪತಿ ಹುದ್ದೆಗೆ ಇರುವ ಯೋಗ ಇದೆ, ಇಷ್ಟರಲ್ಲೇ ನಿಮಗೆ ಶುಭ ಸಮಾಚಾರ ದೊರೆಯಲಿದೆ ಎಂದು ಹೇಳಿದರು. ಪ್ರಧಾನ ಟ್ರಸ್ಟಿ ಶ್ರೀ ಪ್ರಕಾಶ್ ಜಿ ಕೊಟ್ಟಾರಿ, ಟ್ರಸ್ಟಿಗಳಾದ ಜಯಲಲಿತ್ ಶಾ, ಇಂದರ್ ಚಂದ್ ಬೋಹ್ರಾ, ಧರ್ಮೇಚಂದ್ ಧೋಖಾ, ಮಂಗಿಲಾಲ್ ಜಿ ವೇದಮುತಾ ಮೊದಲಾದವರು ಹಾಜರಿದ್ದರು.